ಚಕ್ಕಣಿ ಕಾಟ ಜೀವ ಸಮಯಿತ ಇದು ನಿಂದೆ ಚಕ್ಕಣಿ ಕಾಟ ಮರ್ಯಾದೆ ಸತ್ತು ಮೊಯ್ಡ ಈ ತರ ಸಾಹಿತ್ಯದ ತಾಕತ್ತು ಇಪ್ಪತ್ತು ನಮ್ಮ ಭಾಷೆಗೆ ಮಾತ್ರ. ಮೇನ್ ಭಾಷೆಗೆ ಇತ್ತಲ್ಲ ಕಾಮಿಡಿ ಇತ್ತಲ್ಲ ಅದು ಯಾವ ಭಾಷೆಗೆ ನನಗೆ ಸಿಗ್ಲಿಲ್ಲ. ಹಾಗಾಗಿ ಕರೆಕ್ಟ್ ಸೊ ನಮ್ಮ ಭಾಷೆನ ನಾನ್ ಕಂಡಂಗೆ ಬೆಂಗಳೂರಿಗೆ ಬಂದಗಳಿಗೆ ಯಾವ ಊರನ್ನ ಕೇಳಿದ್ರು ಫಸ್ಟ್ ಮಂಗಳೂರು ಅಂತ ಇದ್ದೇವೆ, ಮಂಗಳೂರಿಗೆ ಎಲ್ಲಿ ಕೇಳಿದ್ರು ಉಡುಪಿ ಅಂತ ಇದ್ದೇವೆ, ಉಡುಪಿ ಏನಾರ ಕೇಳಿದ್ರು ಕುಂದಾಪುರ ಅಂತ ಇದ್ದೇವೆ, ಕುಂದಾಪುರ ಎಲ್ಲಿ ಕೇಳಿದ್ರು ಕೂಡ ಹಟ್ಟಿಪುರ ಅಂತ ಇದ್ದೇವೆ. ಆಯ್ತಾ, ನನ್ನ ಹಟ್ಟಿಪುರ ಮರ ಇದನ್ನ ರಿವರ್ಸ್ ಮಾಡ್ಕೊಂತ ಬಂದೆ. ಎಲ್ಲಾರ ಕೇಳಿದ್ರು ಬಸರೂರು ಅಂತ ಬಂದೆ, ಬಸರೂರಲ್ಲಿ ಕೇಳಿದ್ರೆ ಕುಂದಾಪುರದಾಗಿತ್ತು, ಕುಂದಾಪುರಲ್ಲಿತ್ತು ಉಡುಪಿಯಾಗಿತ್ತು, ಉಡುಪಿಯಲ್ಲಿ ಮಂಗಳೂರಿಗಿತ್ತು. ಬದಲಾವಣೆ ನಾವು ಅಂದ್ಕೊಂಡ್ರೆ ಮಾತ್ರ ಆಗೋದು, ಇಲ್ಲಿರೋ ಸಾಧ್ಯ ಇಲ್ಲ. ನನ್ನ ಜೀವನದಾಗೆ ನಾನು ಬೆಂಗಳೂರಿಗೆ ಬಂದಗಳಿಗೆ ಒಂದು ಹಂತಕ್ಕೆ ಎಲ್ಲ ಕಂಡ್ಕೊಂಡು ಕ್ಯಾಲ್ಕುಲೇಷನ್ ಹಾಕೊಂಡೆ. ನಮ್ಗೆ ಎಷ್ಟು ದಿವಸ ಇತ್ತು ಬದುಕು ಅಂದರೆ ಇವತ್ತಿನ ಕಾಲದಲ್ಲಿ ನಾವು 60 ಜಾಸ್ತಿ ಅವ್ರಿಗೆ ಬದುಕು ಒಂದು 60 ವರ್ಷ 60 ವರ್ಷದ ಮ್ಯಾಲೆ ಬದುಕು ಸಾಧ್ಯ ಇಲ್ಲ. ಅದ್ರಾಗೆ 30 ವರ್ಷ ನಿಮ್ಗೆ ನಿದ್ರೆಯದ್ದು ಹೋಯ್ತು, ಅರ್ಧ ಲಗಡಿ ಹೋಯ್ತು. ಆಯ್ತಾ, ಇನ್ನು 10 ವರ್ಷ ನಿಮ್ಗೆ ಎಜುಕೇಶನ್ ನೋಡಿ ಎಂತಾನೇ ಗೊತ್ತಿಲ್ಲ. ಒಟ್ಟು ಶಾಲೆಗೆ ಚೀಲ ಹಾಕಿ ಕಳಿಸ್ತಾ ಇದ್ರು, ದೊಡ್ಡ ಶಾಲೆಗೆ ಹೋಗೋ ಮನೆಗಿದ್ದು ಬೀಳುತ್ತು ಕೊಡುಗೆ ಅಂತ. ಅದಾದ್ಮೇಲೆ ಎಜುಕೇಶನ್ ಮುಗಿತು, ಕೆಲಸ ಹುಡುಕು ಮದುವೆ ಆಗಿ ಸಾಲ ಕಟ್ಟಿ. ಸೊ ನಮ್ಮ ಕೈಗೆ ಹುಡುಗ ಎಲ್ಲ ಕ್ಯಾಲ್ಕುಲೇಷನ್ ಹಾಕಿಕೊಂಡು ಇದೇ ವರ್ಷ ಹುಡುಗ ನನ್ನ ಕೈಗೆ. ಸೊ ಈ 5 ವರ್ಷ ನಾನು ಒಂದು ನಯಾ ಪೈಸೆ ವೇಸ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿಂದ ನನ್ನ ಮಠ ಹುಟ್ಟುತ್ತೆ. ನಾನು ಏನಂತಂದೆ ನಾನು ಏನೇ ಅಂತಂದಿದ್ರು ಅದ್ರ ಕಿವಿ ಬಾಯಿ ಮತ್ತು ಮುಚ್ಕೊಂಡಿದ್ದೆ. ಯಾರು ಬೇಕಾದ್ರೆ ಎಂತ ಬೇಕಾದ್ರೆ ಮಾತಾಡಲಿ. ನಂದು ಗಂಗಮಂಡ ಶೂಟಿಂಗ್ ಆದ ಬಂದಿಗೆ ರಿಸಲ್ಟ್ ಬಂದಿದ್ದೀರ ಆಯ್ತಾ. ಅವ್ರು ಬಂದಿದ್ದು ಸಣ್ಣಕ್ಕೆ ಅವ್ರ ಇಟ್ಟೆ ಶೂಟಿಂಗ್ ಮಾಡ್ತಿದ್ವಿ, ನಾವು ಇಲ್ಲಿ ನಮಗೆ ಶುರು ಮಾಡ್ತಿದ್ವಿ. ಆಗಲಿಕ್ಕೆ ನಮ್ಮ ಮುರ್ದನ್ಸಿ ಯಾವ್ದಾರ ನಾವು ಶೂಟ್ ಮಾಡೋದಿಗೆ ಬೆಂಗಳೂರು ಕಳ್ತಿದ್ವಿ. ಈ ನಮ್ಮನೆ ಕ್ಯಾಮರಾ ಶೂಟ್ ಆದ ನಮ್ಮಲ್ಲಿ 50 ಕ್ಯಾಮರಾ ಇತ್ತು ಬಂದಲ್ಲಿ. ನಾ ಹೇಳೋದ ಯಾರು ಎಂತದೇ ಹೇಳಿ ಆಯ್ತಾ, ಹೋರಾಟ ನಿಂಗೈತಿ. ಒಂದಲ್ಲಿ 2 ದಾರ ಇತ್ತು, ಒಂದು ಸಕ್ಸಸ್ ಒಂದು ಫೇಲ್ಯೂರ್. ನಾನು ಹೇಳೋದು 7 ನಿಂಬರಿಗೆ ಗೆದ್ದು ನಿಂಬೆ ಬೆಳೆದು ಸೋದ್ರು ನಿಂಬೆ ಬೆಳೆದ ಅವ್ನು ಕಂಡು ಬಂದು ಆಯ್ ಬೇಡ ಅಂತಾನೆ. 2 ನಿಂಬರಿಗೆ ಇರಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೆ. ದೇವ್ರು ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಕಾರ್ಯಕ್ರಮಕ್ಕೆ ನಾನು 1 ವರ್ಷ ಮಿಸ್ ಮಾಡ್ಕೊಂಡೆ. ಲಾಸ್ಟ್ ವರ್ಷ ನಾನು ಹೈದರಾಬಾದಿಗೆ ಎಲ್ಲ ಒಂದು ಸ್ವಲ್ಪ ಎಡವಟ್ಟಿಗಾಗಿ ನಾನು ಮಕ್ಕಳು ಕಾಯಿಲ್ಲ. ಹಾಗಾಗಿ ಇನ್ನು ಪ್ರತಿ ವರ್ಷ ನಾನಿದ್ದೆ. ಸೊ ಪ್ರತಿ ವರ್ಷ ಇದೇ ರೀತಿ ನಮ್ಮಲ್ಲಿ ಒಂದೇ ಸಮಸ್ಯೆ ಅಂತ ಹೋಯ್ತಾ, ಎದುರು ಬದಿ ಇಪ್ಪತ್ತೊಂದು ಆಗ್ತದೆ, ಮಾತಾಡ್ತಿ ಪಲ್ಕೊಂದು ಆಗ್ತದೆ, ಬಳಸೋದು ಮಾತ್ರ ಬೆಂಗಳೂರು ಕಾಣ. ದಯವಿಟ್ಟು ಇದನ್ನು ಒಂದು ಬಂದು ಮಾಡಿಬಿಡಿ. ನಗೆಡ್ರು ತಲೆ ಕೆಡ್ಸ್ಕೊಬೇಡಿ, ಬಾಯಿ ಬಿಚ್ಚಿ ಮಾತಾಡಿಬಿಡಿ. ಸೊ ಈ ಭಾಷೆ ತಾಕತ್ತು ನಾವು ಕಂಡದ ಶೆಟ್ರ್ ಹತ್ರ, ಶೆಟ್ರಿಗೆ ಒಂದು ನಮಸ್ಕಾರ. ಎಂದು ಹೊರ ಬಾಯಿ ಬಿಟ್ಟು ಮಾತ್ರ ಈ ಎಲ್ಲ ಏನು ಆಲೋಚನೆಗಳು ಎತ್ತರಕ್ಕೆ ಬೆಳೀಲಿ. ನಮ್ಮೆಲ್ಲರೂ ಆಲೋಚನೆಗಳು ಮೇಲೆ ಹೋಗಲಿ. ನಮ್ಮಲ್ಲಿ ಎಲ್ಲೇ ಹೊರ ಕುಂದಾಪುರದಲ್ಲಿರ್ತದೆ, ಬಟ್ ಯಾರು ತೋರಿಸ್ತಂತ ಇಲ್ಲ. ಆಯ್ತು, ಆ ತೋರ್ಸೋ ಕೆಲಸಗಳಾಗಲಿ, ನೀವು ಮಾಡಿದ ಕೆಲಸಕ್ಕೆ ಪ್ರಶಂಸೆ ಸಿಗಲಿ. ನಿಮ್ಮ ಊರ ನಿಮ್ಮ ಹೆಸರಿಗೆ ನಿಮ್ಮ ಊರ ಹೆಸರು ಬೆಳೀಲಿ ಅಂತ ಹೇಳೋಕೆ ಇಷ್ಟಪಡ್ತದೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದ್ರೆ ಇನ್ನೂ